ಬೆಳಗಾವಿ ತಾಲೂಕಿನ ಚಿಕ್ಕೋಡಿಯ ಜೈನ ಮುನಿ ಹಿರೇಕುಡಿಯ ಆಚಾರ್ಯ ಶ್ರೀ 108 ಕಾಮಕುಮಾರಾನಂದಿ ಮಹಾರಾಜರ ಹತ್ಯೆ ಪ್ರಕರಣವನ್ನು ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಖಂಡಿಸಿದ್ದಾರೆ. ಈ ಕುರಿತು ಉಡುಪಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ವಿಚಾರವನ್ನ ಕೇಳಿ ನಮಗೆ ಬಹಳ ದುಃಖವಾಗಿದ್ದು, ಇದು ಜನತೆಯನ್ನ ಗಾಬರಿಗೊಳಿಸುವ ಪ್ರಸಂಗವಾಗಿದೆ. ಒಬ್ಬ ಸಾಧುವನ್ನ ಈ ರೀತಿಯಾಗಿ ಹತ್ಯೆ ಮಾಡ್ತಾರೆ ಅಂದ್ರೆ ಇನ್ನು ಜನಸಾಮಾನ್ಯರ ಪಾಡೇನು ಅಂತ ಅವರು ಪ್ರಶ್ನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ಎಲ್ಲೂ ಕೂಡ ನಡೀಬಾರದು. ಈ ಘಟನೆಯನ್ನ ನಾವು ತೀಕ್ಷ್ಣವಾದ ಮಾತುಗಳಿಂದ ಖಂಡಿಸ್ತಾ ಇದ್ದೇವೆ. ಸರ್ಕಾರ ಈ ಕೂಡಲೇ ಇದರ ಕುರಿತಾಗಿ ಕ್ರಮ ಕೈಗೊಂಡು ಅಪರಾಧಿಗಳನ್ನ ಶಿಕ್ಷಿಸಬೇಕು ಅಂತ ಆಗ್ರಹಿಸಿದರು. ಮಹಾರಾಜರ ಬರ್ಬರ ಹತ್ಯೆಯ ವಿಚಾರ ತಿಳಿದು ಬಹು ದುಃಖವಾಗಿದೆ. ಇದೊಂದು ಜನತೆಯನ್ನೆಲ್ಲ ಗಾಬರಿಗೊಳಿಸುವಂತಹ ಪ್ರಸಂಗ. ಒಬ್ಬ ಸಾಧು ಅವನನ್ನು ಈ ರೀತಿಯಾಗಿ ನಮ್ಮ ಸ್ವತಂತ್ರ ಭಾರತದಲ್ಲಿ ಹತ್ಯೆ ಮಾಡ್ತಾರೆ ಅಂತಂದರೆ ಸಾಮಾನ್ಯ ಜನರ ಪಾಡೇನು. ಹಾಗಾಗಿ ಇಂತಹ ಕೃತ್ಯಗಳು ಎಲ್ಲೆಲ್ಲೂ ಎಂದೂ ನಡೆಯಬಾರದು. ಈ ಘಟನೆಯನ್ನು ನಾವು ತೀಕ್ಷ್ಣವಾದ ಮಾತುಗಳಿಂದ ಖಂಡಿಸ್ತಾ ಇದ್ದೇವೆ. ಸರ್ಕಾರ ಈ ಕೂಡಲೇ ಇದರ ಕುರಿತಾಗಿ ತಕ್ಕ ಕ್ರಮವನ್ನು ಕೈಗೊಂಡು ಅಪರಾಧಿಗಳನ್ನು ಶಿಕ್ಷಿಸಬೇಕು. ಅದರಂತೆ ಮುಂದೆ ಇಂತಹ ಯಾವುದೇ ಘಟನೆಗಳು ನಡೆಯದಂತೆ ತಕ್ಕದಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ನಾವು ಸರ್ಕಾರವನ್ನು ಅಪೇಕ್ಷಿಸ್ತಾ ಇದ್ದೇವೆ, ಆಗ್ರಹಿಸ್ತಾ ಇದ್ದೇವೆ.